ಕುಂದಾಪುರ ತಾಲೂಕಿನಲ್ಲಿರುವ ವ್ಯಾಕ್ಸಿನ್ ಕೇಂದ್ರಗಳಲ್ಲಿ ಕೆಲ ಗೊಂದಲಗಳಾಗುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು, ಯಾರಿಂದಲೂ ನಿಯಮ ಉಲ್ಲಂಘನೆಯಾಗದಂತೆ ಕುಂದಾಪುರ, ಕಾರ್ಕಳ ಹಾಗೂ ಮಲ್ಪೆಯ ವ್ಯಾಕ್ಸಿನ್ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿಯನ್ನ ನೇಮಿಸಲಾಗಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಹೇಳಿದರು. ಕುಂದಾಪುರ ಬೋರ್ಡ್ ಹೈಸ್ಕೂಲ್ನಲ್ಲಿರುವ ವ್ಯಾಕ್ಸಿನ್ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಮಾಧ್ಯಮದ ಜೊತೆ ಮಾತನಾಡಿದರು. ವ್ಯಾಕ್ಸಿನ್ ಕೇಂದ್ರದ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ್ದು, ವ್ಯಾಕ್ಸಿನ್ ಪಡೆಯುವವರನ್ನ ಹೊರತುಪಡಿಸಿ ಇತರರು ವ್ಯಾಕ್ಸಿನ್ ಕೇಂದ್ರಕ್ಕೆ ಬಂದು ಗೊಂದಲ ಮೂಡಿಸುತ್ತಿದ್ದಾರೆ ಎಂಬ ಆರೋಪವಿದ್ದು, ವೈದ್ಯರಿಗೆ ಉಸ್ತುವಾರಿ ನೀಡಿದ್ರೆ ಒತ್ತಡ ಹೆಚ್ಚಾಗುವ ಕಾರಣ ಅಧಿಕಾರಿಗಳನ್ನ ನೇಮಿಸಲಾಗಿದೆ. ಅರ್ಹ ವ್ಯಕ್ತಿಗಳಿಗೆ ಮಾತ್ರವೇ ವ್ಯಾಕ್ಸಿನ್ ಸಿಗಬೇಕು. ಒಂದು ಡೋಸ್ ವ್ಯಾಕ್ಸಿನ್ ಅನರ್ಹರಿಗೆ ಸಿಗಬಾರದೆಂಬುದು ಜಿಲ್ಲಾಡಳಿತದ ಉದ್ದೇಶವಾಗಿದೆ. ಸರ್ಕಾರದ ನಿಯಮಗಳನ್ನ ಮೀರಲು ಯಾರಿಗೂ ಬಿಡುವುದಿಲ್ಲ ಎಂದು ಹೇಳಿದರು. ಸದ್ಯ ಗ್ರಾಮ ಪಂಚಾಯತ್ಗಳು ಸೀಲ್ ಡೌನ್ ಮಾಡಿದ್ದು ಪರಿಣಾಮಕಾರಿಯಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳ ಮುತುವರ್ಜಿಯಲ್ಲಿ ಸಾರ್ವಜನಿಕರು ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಅಲ್ಲಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಇಳಿಕೆಯಾಗುತ್ತಿದೆ. ಜೂನ್ 7ರಂದು ಮಾಮೂಲಿಯಂತೆ ಬೆಳಗ್ಗೆ 6ರಿಂದ 10ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿಕೊಡುತ್ತೇವೆ. ಮತ್ತೆ ಶಾಸಕರು, ಸಂಸದರ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ. ಯಾವ ಪಂಚಾಯತ್ಗಳಲ್ಲಿ, ಪುರಸಭೆಯ ಯಾವ ವಾರ್ಡ್ಗಳಲ್ಲಿ ಕೊರೋನಾ ಹೆಚ್ಚಿದೆ ಎಂದು ಚರ್ಚಿಸಿ ಸೀಲ್ ಡೌನ್ ಬಗ್ಗೆ ತೀರ್ಮಾನಿಸುತ್ತೇವೆ ಎಂದರು. 7ನೇ ತಾರೀಕು ನಾವು ಒಂದು ರೆಗ್ಯುಲರ್ ಏನಿತ್ತು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಏನು ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ, ಅದು ಅವಕಾಶವನ್ನು ಕೊಡ್ತೀವಿ. ಮಂಗಳವಾರ ನಾವೆಲ್ಲ ಮತ್ತೆ ಶಾಸಕರು, MP ಅವರೆಲ್ಲ ಸೇರಿ ಒಂದು ಸಭೆಯನ್ನು ನಡೆಸ್ತೀವಿ. ಸಭೆಯಲ್ಲಿ ಡಿಸಿಷನ್ ತೆಗೆದುಕೊಳ್ತೀವಿ. ಅವತ್ತು ಮತ್ತೆ ರಿವ್ಯೂ ಮಾಡ್ತೀವಿ, ಯಾವ್ಯಾವ ಪಂಚಾಯತ್ಗಳಲ್ಲಿ ಹೆಚ್ಚಿದೆ, ಪುರಸಭೆಯಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ಹೆಚ್ಚಿದೆ, ಇವೆಲ್ಲವನ್ನು ವೆರಿಫೈ ಮಾಡಿ ನಾವು ಮಂಗಳವಾರ ಒಂದು ಡಿಸಿಷನ್ ತೊಗೊಂಡು ಯಾವ್ಯಾವ ಪಂಚಾಯತ್ಗಳನ್ನ ಸೀಲ್ ಡೌನ್ ಮಾಡಬೇಕು ಮತ್ತು ಯಾವ್ಯಾವ ಪುರಸಭೆ ವಾರ್ಡ್ಗಳನ್ನು ಸೀಲ್ ಡೌನ್ ಮಾಡಬೇಕು ಅಂತ ಮಂಗಳವಾರ ಡಿಸಿಷನ್. ಇನ್ನು PHC ವಿಸಿಟ್ ಮಾಡಿದೆ. ಆಮೇಲೆ ಅಲ್ಲಿ ವ್ಯಾಕ್ಸಿನೇಷನ್ ಸೆಂಟ್ರ್ ವ್ಯಾಕ್ಸಿನೇಷನ್ ಸೆಂಟ್ರು ತುಂಬ ಚೆನ್ನಾಗಿ ಇಲ್ಲೂ ಸಹ ಏನೋ ನಿನ್ನೆ ಎಲ್ಲ ಒಂದು ವಾಟ್ಸಪ್ನಲ್ಲೆಲ್ಲ ಒಂದು ದೂರು ಬಂದಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾನು AC ಅವ್ರನ್ನ ಇಲ್ಲಿ ಮೊದಲೇ ಹೋಗಬೇಕು ಅಂತ ಹೇಳಿದ್ದೆ. ನಾನು ಸಹ ಸ್ವತಃ ಇವತ್ತು ಇಲ್ಲಿ ಬಂದಿದ್ದೇನೆ. ಒಂದು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ, ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ತಾರೆ. ಹಾಗಾಗಿ ಎಲ್ಲೂ ಸಹ ಯಾರೂ ಸಹ ಸರ್ಕಾರದ ನಿಯಮಗಳನ್ನ ಮೀರಲಿಕ್ಕೆ ಕೊಡೋದಿಲ್ಲ. ಯಾರೇ ಆಗಲಿ ಅವರು ಸರ್ಕಾರದ ನಿಯಮಗಳನ್ನು ಮೀರಲಿಕ್ಕೆ ಕೊಡೋದಿಲ್ಲ. ಸರ್ಕಾರದ ನಿಯಮಗಳಂತೆ ಯಾರಿಗೆ ವ್ಯಾಕ್ಸಿನ್ ಅರ್ಹವಾಗಿ ಸಿಗಬೇಕೋ ಅವ್ರಿಗೆ ಮಾತ್ರ ಸಿಗುವಂತೆ ಮಾಡಿದ್ವಿ. ಒಂದು ಡೋಸು ಸಹ ಯಾರಿಗೂ ಸಹ ಅನರ್ಹರಿಗೆ ಸಿಗಬಾರ್ದು ಅನ್ನೋದು ನಮ್ಮ ಉದ್ದೇಶ, ಜಿಲ್ಲಾಡಳಿತದ ಉದ್ದೇಶ ಆಗಿದೆ. ಆದ್ದರಿಂದ ಎಲ್ಲೆಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅಲ್ಲಿಗೆಲ್ಲ ಒಂದೊಂದು ಜಿಲ್ಲಾಡಳಿತದಿಂದ ಒಂದೊಂದು ನೋಡಲ್ ಅಧಿಕಾರಿಗಳನ್ನ ಹಾಕಿದ್ದೀವಿ. ಅವರು ಈ ಕೇಂದ್ರದ ಉಸ್ತುವಾರಿಯನ್ನು ನೋಡ್ಕೊತಾರೆ. ಏನಾದರೂ ಸಮಸ್ಯೆಗಳಿದ್ರೆ ಅವರು ಅಟೆಂಡ್ ಮಾಡ್ತಾರೆ. ಯಾಕೆಂದರೆ ಡಾಕ್ಟ್ರುಗಳ ಮೇಲೆ ಮತ್ತೆ ಉಸ್ತುವಾರಿ ಬರ್ಡನ್ನು ಕೊಟ್ಟರೆ ನಮಗೆ ಅವ್ರಿಗೆ ತೊಂದರೆ ಆಗ್ತದೆ. ಆ ಕಾರಣದಿಂದ ನಾವು ಅಧಿಕಾರಿಗಳನ್ನ ನೇಮಕ ಮಾಡಿದ್ವಿ. ಈ ಸಂದರ್ಭ ಕುಂದಾಪುರ ಉಪವಿಭಾಗಾಧಿಕಾರಿ ಕೆ ರಾಜು, ಡಿವೈಎಸ್ಪಿ ಶ್ರೀಕಾಂತ್ ಕೆ, ಪುರಸಭೆಯ ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ, ಕುಂದಾಪುರ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ರಾಬರ್ಟ್ ಟ್ರೆಬೆಲ್ಲೋ, ವ್ಯಾಕ್ಸಿನ್ ಕೇಂದ್ರದ ನೋಡಲ್ ಅಧಿಕಾರಿ ದಿನಕರ್ ಶೆಟ್ಟಿ, ಕಂದಾಯ ನಿರೀಕ್ಷಕ ದಿನೇಶ್ ಹುದ್ದಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.